ನಾನು ರೂಪಾ. ಇವತ್ತು ಡಿಸೆಂಬರ್ 2 ವಿಶೇಷವಾದಂತಹ ದಿನ. ಏನ್ ವಿಶೇಷತೆ ಅಂತ ಕೇಳಿದ್ರೆ ಇವತ್ತು ವಿಶ್ವ ಮಾಲಿನ್ಯ ನಿಯಂತ್ರಣ ದಿನ. ಯಾಕೆ ಇವತ್ತು ನಾವು ವಿಶ್ವ ಮಾಲಿನ್ಯ ನಿಯಂತ್ರಣ ದಿನವನ್ನ ಆಚರಿಸ್ತೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು 1984ರಲ್ಲಿ ಭೂಪಾಲ್ನಲ್ಲಿ ನಡೆದಂತಹ ಅನಿಲ ದುರಂತದಿಂದಾಗಿ ಸುಮಾರು 3700 ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಕೈಗಾರಿಕೆಗಳ ರಾಸಾಯನಿಕ ಅನಿಲಗಳ ಸೋರಿಕೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳನ್ನ ತಡೆಗಟ್ಟುವ ಸಲುವಾಗಿ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಮಾಲಿನ್ಯವನ್ನ ನಿಯಂತ್ರಣ ಮಾಡುವ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ 2ನೇ ತಾರೀಕು ವಿಶ್ವ ಮಾಲಿನ್ಯ ನಿಯಂತ್ರಣ ದಿನವನ್ನಾಗಿ ಆಚರಿಸುತ್ತೇವೆ. ಈ ಆಚರಣೆಯ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಹಾಗೆ ವಿದ್ಯುತ್ ಸಂಪನ್ಮೂಲಗಳನ್ನ ಮಿತವಾಗಿ ಬಳಸುವಂತದ್ದು, ಹಾಗೆ ವಾಯು ಮಾಲಿನ್ಯವನ್ನ, ಜಲ ಮಾಲಿನ್ಯವನ್ನ, ಭೂ ಮಾಲಿನ್ಯವನ್ನ ತಡೆಗಟ್ಟುವಂತಹ ಒಂದು ಉದ್ದೇಶವನ್ನ ಕೂಡ. ಜಾಗತಿಕ ತಾಪಮಾನ ಏರಿಕೆಯಿಂದ ಆಗಿದ್ದಂತಹ ದುಷ್ಪರಿಣಾಮಗಳು ಏನೇನು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಮೆಜಾನ್ ಕಾಡು ಸುಟ್ಟು ಹೋಗಿ ಸಾವಿರಾರು ಪ್ರಾಣಿಗಳ ಜೀವಕ್ಕೆ ಹಾನಿಯಾಗಿದ್ದು ನಮ್ಮೆಲ್ಲರಿಗೂ ಗೊತ್ತು. ಪರಿಸರ ಮಾಲಿನ್ಯದಿಂದಾಗಿ ಎಂತಹ ಅನಾಹುತಗಳು ಸಂಭವಿಸ್ತವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಸೊ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಪರಿಸರ ಸಮತೋಲನದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಪರಿಸರವನ್ನ ಹಾಳು ಮಾಡ್ತಾನೆ ಇದೀವಿ. ನಾವೇನಾದ್ರೂ ಟ್ರಕ್ಕಿಂಗ್ ಹೋಗ್ಬೇಕು ಅಥವಾ ಪ್ರವಾಸ ಹೋಗ್ಬೇಕು ಅಂತಂದಾಗ ಜೊತೆಲಿ ತಗೊಂಡು ಹೋಗಿರುವಂತಹ ತಿಂಡಿ ಪೊಟ್ಟಣಗಳನ್ನ ಅಲ್ಲೇ ಬಿಟ್ಟು ಬರ್ತೀವಿ, ಪರಿಸರವನ್ನ ಅಲ್ಲಿ ನಾಶ ಮಾಡಿ ಬರ್ತೀವಿ. ಹರಿಯೋ ನೀರಿಗೆ ಬಾಟಲಿಗಳನ್ನ ಎಸೆಯೋದು, ನೀರನ್ನ ಮಲಿನ ಮಾಡೋದು ನಿರಂತರವಾಗಿ ಮಾಡ್ತಾನೆ ಇದ್ದೀವಿ. ನಾಗರಿಕರಾದಂತಹ ನಾವು ಪರಿಸರವನ್ನ ಸ್ವಚ್ಛವಾಗಿ ಇಡುವಂತದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣದಲ್ಲಿ ತಮ್ಮ ಕೈಯನ್ನು ಹೆಚ್ಚು ಗಿಡ ಮರಗಳನ್ನ ನೆಡುವುದರ ಮೂಲಕ ಪರಿಸರ ಸಮತೋಲನವನ್ನ ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ಹೇಳಿ